ಹಾಯ್ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನು ಸೂರಜ್ ಮಂಗಳೂರು. ಸದ್ಯ ನಾನು ಮಂಗಳೂರಿನಿಂದ ಪುತ್ತೂರಿಗೆ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀನಿ. ಯಾಕಪ್ಪ ಅಂತ ಹೇಳಿದ್ರೆ ನಾಳೆ ಡಿಸೆಂಬರ್ 22ನೇ ತಾರೀಕು ಪುತ್ತೂರಿನ ಮೊದಲ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಓಪನ್ ಆಗ್ತಾ ಇದೆ. ಈ ಹೊಸ ಮಲ್ಟಿಪ್ಲೆಕ್ಸ್ ನ ಅಡ್ರೆಸ್ ಎಲ್ಲಿ ಅಂತ ಹೇಳಿದ್ರೆ ಪುತ್ತೂರಿನಲ್ಲಿ ಮೊದಲ ಒಂದು ಮಾಲ್ ಕೂಡ ಓಪನ್ ಆಗ್ತಾ ಇದೆ, GL1 ಮಾಲ್ ಅಂತ ಹೇಳಿ. ಇದೇ ಮಾಲ್ನ 2ನೇ ಫ್ಲೋರ್ ನಲ್ಲಿರೋದೇ ಪುತ್ತೂರಿನ ಭಾರತ್ ಸಿನಿಮಾಸ್ ಮಲ್ಟಿಪ್ಲೆಕ್ಸ್ ಥಿಯೇಟರ್. ಸೊ ನಮ್ಮ ಮಂಗಳೂರಿನ ಬ್ರ್ಯಾಂಡ್, ನಮ್ಮ ತುಳುನಾಡಿನ ಬ್ರ್ಯಾಂಡ್ ಭಾರತ್ ಸಿನಿಮಾಸ್ನವರು ಪುತ್ತೂರಿಗೆ ಬಂದಿರೋದು ಬಹಳ ಖುಷಿಯ ವಿಷಯ. ಯಾಕಪ್ಪ ಅಂತ ಹೇಳಿದ್ರೆ ಪುತ್ತೂರಿನಲ್ಲಿ ಸಿನಿಮಾ ನೋಡುವಂತ ಒಂದು ದೊಡ್ಡ ಅಭಿಮಾನಿ ಬಳಗ ಇದೆ. ತುಂಬಾ ಒಳ್ಳೆ ರೆಸ್ಪಾನ್ಸ್ ಪುತ್ತೂರಿನಲ್ಲಿ ಸಿಗುತ್ತೆ. ಹಾಗಾಗಿ ಪುತ್ತೂರಿನಲ್ಲಿ ಮಲ್ಟಿಪ್ಲೆಕ್ಸ್ ಬಂದಿರೋದು ಸಿನಿಮಾ ಪ್ರಿಯರಿಗಂತೂ ತುಂಬಾ ಖುಷಿಯ ವಿಷಯ ಅಂತ ಹೇಳ್ಬೋದು. ಸೊ ಈ ಒಂದು ಮಲ್ಟಿಪ್ಲೆಕ್ಸ್ ನಲ್ಲಿ ಎಷ್ಟು ಸ್ಕ್ರೀನ್ ಇದೆ, ಎಷ್ಟು ಸೀಟ್ಸ್ ಕೆಪಾಸಿಟಿ ಇದೆ, ಟಿಕೆಟ್ ಯಾವ ತರ ಇಟ್ಟಿದ್ದಾರೆ, ಯಾವ ತರದ ಫುಡ್ಗಳು ಸಿಗುತ್ತೆ, ಮೊದಲ ಸಿನಿಮಾ ಯಾವ್ದು ಬಿಡುಗಡೆ ಆಗ್ತಾ ಇದೆ, ಎಲ್ಲ ಇನ್ಫಾರ್ಮೇಶನ್ ನಾನು ಕೊಡ್ತೀನಿ. ಅದಕ್ಕೋಸ್ಕರ ನನ್ನ ಜೊತೆ ಭಾರತ್ ಸಿನಿಮಾಸ್ನ ಟೀಮ್ನವರು ಇದ್ದಾರೆ. ಅವ್ರ ಹತ್ರ ಮಾತಾಡಿಸ್ತಾ ಹೋಗೋಣ. ಈ ಒಂದು ಥಿಯೇಟರ್ನ ಎಲ್ಲ ಮಾಹಿತಿನ ಅವರ ಬಾಯಲ್ಲೇ ಕೇಳೋಣ ಬನ್ನಿ. ಸದ್ಯ ನಮ್ಮ ಜೊತೆ ಭಾರತ್ ಸಿನಿಮಾಸ್ನ ಪ್ರಾಜೆಕ್ಟ್ ಹೆಡ್ ಆದಂತ ಅಶ್ವಿನ್ ಪ್ರಭು ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ಕಾರ. ನಮಸ್ಕಾರ ಅಂಡ್ ಕಂಗ್ರ್ಯಾಚುಲೇಷನ್ಸ್. ಪುತ್ತೂರಿಗೆ ಭಾರತ್ ಸಿನಿಮಾಸ್ ಬರ್ತಾ ಇದೆ. ಜನರ ಒತ್ತಾಯದ ಮೇರೆಗೆ ಎಷ್ಟೋ ಜನ ಎಷ್ಟೋ ವರ್ಷದಿಂದ ಕೇಳ್ತಾ ಇದ್ರು ಯಾವಾಗ ಬರ್ಬೋದು ಹೊಸ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಅಂತ ಹೇಳಿ. ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಪುತ್ತೂರಿನ ಮಹಾಜನತೆಗೆ ಎಲ್ರಿಗೂ ನಮಸ್ಕಾರ. ಹಾಗೇನೆ ನಮ್ಮ ಆಡಿಯನ್ಸಿಗೆ ಈ ಮಲ್ಟಿಪ್ಲೆಕ್ಸ್ ಥಿಯೇಟರ್ನ ನೀವು ಮಾಡಿದ್ದೀರಿ, ಇಲ್ಲಿ ಯಾವ ಕ್ವಾಲಿಟಿಯ ಸೀಟ್ಸ್ಗಳನ್ನು ಹಾಕಿದ್ದೀರಿ, ಯಾವ ಕ್ವಾಲಿಟಿಯ ಸ್ಕ್ರೀನನ್ನು ಯೂಸ್ ಮಾಡಿದ್ದೀರಿ, ಅದರ ಬಗ್ಗೆ ಒಂಚೂರು ಇನ್ಫಾರ್ಮೇಷನ್ ಕೊಡ್ಬೋದು? ಈಗ ನೀವು ಈ ಸೇಮ್ ಸೀಟ್ಸನ್ನು ನಮ್ಮ ಪಡುಬಿದ್ರಿ ಥಿಯೇಟ್ರಲ್ಲಿ ಸಹ ನೋಡಿರ್ಬೋದು. ಸೇಮ್ ಸೀಟ್ಸನ್ನು ಆದರೆ ಸ್ವಲ್ಪ ವಿಡ್ತ್ ಜಾಸ್ತಿ ಮಾಡಿಬಿಟ್ಟು ಅಲ್ಲಿ 21 ಇಂಚಸ್ ಇದ್ದರೆ ಇಲ್ಲಿ 22 ಇಂಚಸ್ಸಿಗೆ ನಾವು ಹಾಕಿದ್ದೀವಿ. ಓಕೆ. ಮತ್ತು ಸ್ಕ್ರೀನ್ ಅದೇನೆ ಹಾರ್ಕ್ನೆಸ್ ಕಂಪನಿದು ಸ್ಕ್ರೀನನ್ನು ಅಳವಡಿಸಿದ್ದೀವಿ. ಇದು 3D ಮತ್ತು 2D ಎರಡು ಕಂಪ್ಯಾಟಿಬಲ್. ಈ ಇದರಲ್ಲಿ ಎರಡು ಪ್ಲೇ ಮಾಡ್ಬೋದು. ಸರ್, ಈಗ ಸೀಟ್ ಬಗ್ಗೆ ಮಾತಾಡಿದ್ವಿ, ಸ್ಕ್ರೀನ್ ಬಗ್ಗೆ ಮಾತಾಡಿದ್ವಿ. ಹಾಗೇನೆ ನಾವು ಪಡುಬಿದ್ರೆಗೆ ಹೋದಾಗ ಸ್ವಲ್ಪ ಸಣ್ಣ ಜಾಗದಲ್ಲಿ ನೀವು ಥಿಯೇಟರ್ ಮಾಡಿದ್ರಿ. ಅಲ್ಲಿ ನಿಮಗೆ ಪ್ರೊಜೆಕ್ಷನ್ ರೂಮ್ ಅಂತ ಯಾವುದು ಇರಲಿಲ್ಲ, ಇಲ್ಲಿ ಪ್ರೊಜೆಕ್ಷನ್ ರೂಮ್ ಇದೆ. ಹೌದು. ಯಾವ ಕ್ವಾಲಿಟಿಯ ಇಕ್ವಿಪ್ಮೆಂಟ್ಸ್ ಅಲ್ಲಿ ಯೂಸ್ ಆಗ್ತಾ ಇದೆ? ನೀವು ಚೆನ್ನಾಗಿ ನೋಟಿಸ್ ಮಾಡಿದ್ರಿ. ಹೌದು, ಪಡುಬಿದ್ರೆಯಲ್ಲಿ ಅದು ಬೂತ್ಲೆಸ್ ಪ್ರೊಜೆಕ್ಷನ್ ಹೇಳ್ತಾರೆ. ಇಲ್ಲಿ ಪ್ರೊಜೆಕ್ಟರನ್ನು ಒಂದು ಬೂತ್ ಒಳಗೆ ಇಟ್ಟದ್ರಿಂದ ಅದು ಪ್ರೊಜೆಕ್ಷನ್ ರೂಮ್ ಹೇಳ್ತೀವಿ. ಸೊ ಇಲ್ಲಿ ಪ್ರೊಜೆಕ್ಟರ್ ಹೇಳೋದಾದರೆ ಒಂದು ಕ್ರಿಸ್ಟಿ ಅಂತ ಒಂದು ಕಂಪನಿ ಇದೆ, ಅದರದ್ದು 2K ಪ್ರೊಜೆಕ್ಷನ್ ಸಿಸ್ಟಮನ್ನು ಹಾಕಿದ್ದೀವಿ. ಹಾಗೆಯೇ ಆಡಿಯೋ ಪಲ್ಸ್ ಎಲೆಕ್ಟ್ರಾನಿಕ್ಸ್ ಮುಂಬೈ ಅವರದು 7.1 ಮತ್ತು 5.1 ಹೌದು ಸ್ಪೀಕರ್ಸನ್ನು ನಾವು ಅಳವಡಿಸಿದ್ವಿ. ಸೊ ಪುತ್ತೂರಿನಲ್ಲಿ ಭಾರತ್ ಸಿನಿಮಾಸ್ ಬರ್ತಾ ಇರುವ ಒಂದು ಸುದ್ದಿ ಕೇಳಿದಾಗ ಜನರಲ್ಲಿ ಒಂದು ಕುತೂಹಲ, ಪುತ್ತೂರಿನ ಭಾರತ್ ಸಿನಿಮಾಸ್ನಲ್ಲಿ ಪ್ರೈಸ್ ಯಾವ ತರ ಇಟ್ಟಿರಬಹುದು, ಹಾಗೂ ಇಲ್ಲಿ ಯಾವ ಸಿನಿಮಾಗಳು ಇನ್ನು ಅಪ್ಕಮಿಂಗ್ ಡೇಸ್ ಅಲ್ಲಿ ಬಿಡುಗಡೆ ಆಗ್ಲಿಕ್ಕಿದೆ? ನಾವು ಪ್ರಾರಂಭ ಅಂದರೆ ನಾಳೆ ಬೆಳಿಗ್ಗೆ 10 ಗಂಟೆಯಿಂದ, ಅಂದರೆ ಗುರುವಾರ, ಓಕೆ, VIPs ಲಾಸ್ಟ್ ಬೆಂಚಿಂದ ಪ್ರಾರಂಭ ಮಾಡ್ತಿದ್ವಿ. ತುಳು ಮೂವಿಯಿಂದಲೇ ಪ್ರಾರಂಭ ಮಾಡ್ತಿದ್ವಿ. ಹಾಗೇನೆ ನಾಳೆ ಅವತಾರ್ 3D ಅಲ್ಲೂ ಕಂಟೆಂಟ್ ನಾವು ಪ್ಲೇ ಮಾಡ್ತೀವಿ. ಅದು ಹೈ ಫ್ರೇಮ್ ರೇಟ್ ಹೇಳ್ತಾರೆ, ಅದು ತುಂಬ ಕಮ್ಮಿ ಥಿಯೇಟರ್ಸ್ಗಳಿರೋದು. ಅದು ನಿಮಗೆ ಅತ್ಯುತ್ತಮವಾದ ಒಂದು 3D ಎಕ್ಸ್ಪೀರಿಯನ್ಸನ್ನು ಜನರಿಗೆ ಕೊಡ್ತದೆ. ಮತ್ತು ಅದರ ಜೊತೆಗೆ ಕಾಂತಾರ ಕನ್ನಡ ಇದನ್ನು ನಾವು ಹಾಕ್ತಾ ಇದ್ದೀವಿ ನಾಳೆ. ಓಕೆ. ನಾಡಿದ್ರಿಂದ ಹೊಸ ಮೂವೀಸ್ ಎಲ್ಲ ರಿಲೀಸ್ ಇದೆ. ಪ್ರೈಸ್ ರೇಂಜ್ ಯಾವ ಥರ ಇರಬಹುದು ಅಂತ ಪುತ್ತೂರು ಸಿಟಿಗೆ ಕಂಪೇರ್ ಮಾಡಿದಾಗ? ತುಂಬ ರೀಸನೇಬಲ್ ಆಗಿ ಇಟ್ಟಿದ್ದೀವಿ ನಾವಿಲ್ಲಿ. 112 ಮತ್ತು 150, 112 ಮತ್ತು 100. ಫಸ್ಟ್ ರೋಗೆ ಒಂದು 112 ಇದೆ. ಮಿಕ್ಕಿದು ಫ್ಲಾಟ್ ರೇಟ್ ಆಗಿ ಒಂದೇ ಥರ 150 ಪ್ರಕಾರ ಇಟ್ಟಿದ್ದೀವಿ. ಇಲ್ಲಿ ಮುಂದಕ್ಕೆ 3 ಕ್ಯಾಟಗರಿ ಮಾಡಬೇಕಂತ ಇದೆ ಇಲ್ಲಿ ಜನರದು. ಹೌದು, ಗೋಲ್ಡ್, ಸಿಲ್ವರ್ ಮತ್ತು ಸ್ಪೆಷಲ್ ಹೇಳಿಬಿಟ್ಟು ಆಗ 3 ಟೈಪ್ ಇದು. ಈಗ ಸ್ಟಾರ್ಟ್ ಮಾಡುವಾಗ ನಾವು ಒಂದು ಫ್ಲಾಟ್ ರೇಟ್ ಆಗಿ ಇಡೋಣ ಅಂತ ಇದ್ವಿ. ಅದರಲ್ಲೂ ಒಂದು ಫಸ್ಟ್ ರೋವನ್ನು ಬೈಫರ್ಕೇಟ್ ಮಾಡಿ ಅದನ್ನು 112 ಇಟ್ಟಿದ್ದೀವಿ, ಸ್ಪೆಷಲ್ ಕ್ಲಾಸ್ ಆಗಿ ಟ್ರೀಟ್ ಮಾಡಿ ಎಲ್ಲರಿಗೂ ಆರಾಮದಲ್ಲಿ ಟಿಕೆಟ್ ತೆಗೆಯಬಹುದು. 3D ಮೂವಿಗಳಿಗೆ 112 ಹಾಕಲಿಲ್ಲ. ಅದರ 3D ಮೂವಿಗೆ ಫ್ಲಾಟ್ ಎಂಟೈರ್ ಆಡಿಟೋರಿಯಂ 150 ಇಟ್ಟಿದ್ದೀವಿ. ಓಕೆ ಓಕೆ. ಕೆಳಗಿಂದ ಮೇಲೆ ಒಂದೇ ಪ್ರೈಸ್. ಹೌದು, ಮಂಡೆಯಿಂದ ಸ್ವಲ್ಪ ರೇಟ್ಸಲ್ಲಿ ಚೇಂಜಸ್ ಇರ್ಬೋದು. ಸೊ ಅದು ನೀವು ಬುಕ್ಕಿಂಗ್ ಮಾಡುವವರು ಬುಕ್ ಮೈ ಶೋನ ಅಥವಾ ಟೆಲಿ ಬುಕ್ಕಿಂಗ್ ಆಲ್ರೆಡಿ ಓಪನ್ ಆಗಿದೆ ಅಲ್ಲ ಬುಕ್ ಮೈ ಶೋ ಅಲ್ಲಿ? ಬುಕ್ ಮೈ ಶೋ ಅಲ್ಲಿ ಆಲ್ರೆಡಿ ಬುಕ್ಕಿಂಗ್ ಆಗಿದೆ, ಈಗ ಟಿಕೆಟ್ ಹೋಗ್ತಾ ಇದೆ. ಸೂಪರ್, ತುಂಬಾ ಸಂತೋಷದ ವಿಷಯ. ಸೊ ಈ ಪುತ್ತೂರಿನ ಮಲ್ಟಿಪ್ಲೆಕ್ಸ್ ನಲ್ಲಿ ಏನಾದರೂ ರಿಕ್ಲೈನರ್ ಆಪ್ಷನ್ ಏನಾದರೂ ಇದೆಯಾ ಅಥವಾ ನಾರ್ಮಲ್ ಸೀಟ್ಸ್ ಏನಾ ಸರ್ ಇದು?
ಇದು ನಾರ್ಮಲ್ ಅಂದರೆ ಪುಷ್ ಬ್ಯಾಕು. ಓಕೆ. ಇಲ್ಲಿ ಏನಂದರೆ ನಾವು 21 ಇಂಚಸ್ ನಾರ್ಮಲಿ ಕೆಲವು ಥಿಯೇಟ್ರಲ್ಲಿ ಇರ್ತದೆ, ಇಲ್ಲಿ 22 ಇಂಚಸ್ ವಿಡ್ತ್ ಅಂತ ಹೇಳ್ತಾರೆ. ಓಕೆ. ಸೊ ಸ್ವಲ್ಪ ವಿಡ್ತನ್ನು ಸ್ವಲ್ಪ ಜಾಸ್ತಿ ಕೊಟ್ಟಿದ್ದೀವಿ. ಇಲ್ಲಿ ಲೆಗ್ ರೂಮ್ ಸಹ ನಾವೇನು ಕಾಂಪ್ರಮೈಸ್ ಮಾಡಲಿಲ್ಲ. ದಿಸ್ ಈಸ್ ಆ್ಯಸ್ ಅ ರಿಕ್ಲೈನರ್ ಓನ್ಲಿ, ಆದರೆ ಒಳ್ಳೆ ಕಂಫರ್ಟೇಬಲ್ ಆಗಿರುತ್ತೆ. ರಿಕ್ಲೈನರ್ ಏನಂದರೆ ನಿಮಗೆ ಅದು ಫುಲ್ಲಿ ರಿಕ್ಲೈನ್ ಆಗಿ ನಿಮ್ಮ ಕಾಲು ಸ್ವಲ್ಪ ಆರಾಮವಾಗಿ ಬಿಡ್ಬೋದು. ಆ ಥರ ಅಂದರೆ ಇದು ಇಷ್ಟು ಚಿಕ್ಕ ಸೆಟಪ್ಪಿಗೆ ರಿಕ್ಲೈನರ್ ಹಾಕಿಬಿಟ್ರೆ 2 ರೋ ಆಲ್ಮೋಸ್ಟ್ ಹೋದಾಗೆ. ಸೊ ಅದರ ಬದಲಿಗೆ ಸ್ವಲ್ಪ ಒಂದು ಕೆಪಾಸಿಟಿ ಇರಬೇಕಲ್ಲ ಜನರು ಬರುವಾಗ. ಸೊ ಅದಕ್ಕೋಸ್ಕರ ಇಲ್ಲಿ ನಾವು ನಾರ್ಮಲ್ ಚೇರ್ಸನ್ನು ಅಳವಡಿಸಿದ್ವಿ. ಸರ್ ಮತ್ತೆ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, ಪುತ್ತೂರಿನ ಭಾರತ್ ಸಿನಿಮಾಸ್ನಲ್ಲಿ ಒಟ್ಟು ಎಷ್ಟು ಸ್ಕ್ರೀನ್ ಇದೆ, ಅದರ ಒಳಗಡೆ ಎಷ್ಟು ಸೀಟ್ಸ್ ಕೆಪಾಸಿಟಿ ಇದೆ ಅಂತ ಹೇಳಿ? ಟೋಟಲ್ ಇಲ್ಲಿ ಒಟ್ಟಾಗಿ 3 ಸ್ಕ್ರೀನ್ ಇದೆ. ಸ್ಕ್ರೀನ್ 1 ಇದು ಕೆಪಾಸಿಟಿ ಬಂದುಬಿಟ್ಟು 177, ಸ್ಕ್ರೀನ್ 2 148, ಸ್ಕ್ರೀನ್ 3 148. ಸೊ ಹಾಗೆ 3 ಸ್ಕ್ರೀನಲ್ಲಿ ಒಟ್ಟಿಗೆ ಶೋ ಹಾಕಿದರೆ 473 ಒಂದು ಸಲ ಜನ ನೋಡ್ಬೋದು. ಈಗ ನಾವು ಕೆಫೆ ಏರಿಯಾದಲ್ಲಿದ್ದೇವೆ. ಈಗ ಭಾರತ್ ಸಿನಿಮಾಸ್ ಪುತ್ತೂರಿನಲ್ಲಿ ಸಿನಿಮಾ ನೋಡಲಿಕ್ಕೆ ಬಂದಾಗ ಇಂಟರ್ಮಿಷನ್ನಲ್ಲಿ ಯಾವ ಫುಡ್ಗಳಿಲ್ಲಿ ಸಿಗುತ್ತೆ ಅಂತ ಹೇಳಿ? ನಮ್ಮದು ಮೇಯ್ನ್ ಸರ್ವಿಂಗ್ ಅಂದರೆ ಇರೋದು ಮಲ್ಟಿಪ್ಲೆಕ್ಸ್ ಅಂದಮೇಲೆ ನಿಮಗೆ ಗೊತ್ತಿದ್ದ ಪ್ರಕಾರ ಪಾಪ್ಕಾರ್ನು, ಅದರ ಮೇಲೆ ನಾಚೋಸ್ ವಿತ್ ಸಾಲ್ಸಾ, ಕಾಫಿ, ಟೀ, ಬರ್ಗರ್ಸ್ ಮತ್ತು ಸ್ಯಾಂಡ್ವಿಚಸ್, ಈ ಥರ ನಾನಾ ಬಗೆಯ ತಿಂಡಿ. ಇಲ್ಲಿ ಜನರದ್ದು ಏನು ಅಂತ ಪಲ್ಸ್ ಆಫ್ ದ ಮಾರ್ಕೆಟ್ ಸ್ಟಡಿ ಮಾಡಿಬಿಟ್ಟು ಅವರ ಅಭಿರುಚಿಯ ಅನುಗುಣವಾಗಿ ನಾವು ಅದನ್ನು ಅಳವಡಿಸ್ತೀವಿ. ಓಕೆ. ಈಗ ಮಂಗಳೂರಿನ ಮಲ್ಟಿಪ್ಲೆಕ್ಸ್ನಲ್ಲಿ ಯಾವ ಥರ ಎಲ್ಲ ಫುಡ್ಗಳು ಸಿಗುತ್ತೆ ಅಲ್ಲಿ ಎಲ್ಲ ಇಲ್ಲಿ ಪುತ್ತೂರಿನಲ್ಲೂ ಕೂಡ ಸಿಗ್ತದೆ, ಖಂಡಿತವಾಗಿ ಸಿಗ್ತದೆ. ಈ ಒಂದು ಸಂದರ್ಭದಲ್ಲಿ ಅಂದರೆ ಇಂಟೀರಿಯರ್ ಬಗ್ಗೆ ಕೂಡ ಮಾತಾಡಬೇಕು ಸರ್. ಈಗ ಒಳಗಡೆ ಎಂಟ್ರಿ ಆಗುವಾಗಲೇ ಒಂದು ಅದ್ಭುತವಾದಂಥ ಕೆಲಸಗಳು ನಡೆದಿದೆ ಅಂತ ಕಾಣ್ತದೆ. ಒಂದು ಗೋಲ್ಡನ್ ಬ್ಯಾಕ್ಗ್ರೌಂಡಲ್ಲಿ ಬಂದು ಓವರ್ ಆಲ್ ಎಷ್ಟು ಸ್ಕ್ವೇರ್ ಫೀಟ್ನಲ್ಲಿ ಈ ಮಲ್ಟಿಪ್ಲೆಕ್ಸ್ ಥಿಯೇಟ್ರ್ ಇದೆ, ಮತ್ತು ಎಷ್ಟು ಟೈಮ್ ತೊಗೊಂಡ್ರಿ ಈ ಥಿಯೇಟ್ರ್ ರೆಡಿ ಮಾಡಲಿಕ್ಕೆ ಅಂತ ಹೇಳಿ? ಇದು ಒಂದು ಪ್ಯಾಲೇಷಿಯಲ್ ಆರ್ಕಿಟೆಕ್ಚರ್ ಥೀಮಲ್ಲಿ ಮಾಡಿರುವಂಥದ್ದು ಥಿಯೇಟ್ರ್. ನಾವು ಈಗ ಈ ಥಿಯೇಟ್ರನ್ನು ನಾವು ವಿದಿನ್ 3 ಮಂತ್ಸ್ ಅಂದರೆ 3 ತಿಂಗಳ ಒಳಗಾಗಿ ನಾವು ಕಂಪ್ಲೀಟ್ ಮಾಡಿದ್ದೀವಿ ಸ್ಟಾರ್ಟ್ ಮಾಡಿದ್ರಿಂದ. ಇದರ ಹಿಂದೆ ತುಂಬ ನಮನೆದು ನಮಗೆ ಡಿಸೈನಲ್ಲಿ ಚೇಂಜಸ್ಸು ಮತ್ತು ಈ ವೆಂಡರ್ ಕೋಆರ್ಡಿನೇಷನ್ನು, ಕೆಲಸಗಾರರ ಹತ್ರ ಕೆಲಸ ಮಾಡಿಸೋದು, ಬಂದ ಮೆಟೀರಿಯಲನ್ನು ಇಲ್ಲಿ ರಿಸೀವ್ ಮಾಡೋದು, ಇದೆಲ್ಲ ತುಂಬ ಒಂದು ಕಷ್ಟವಾದ ಕೆಲಸ. 24/7 ಇನ್ನೂ ಸ್ವಲ್ಪ ಹೆಚ್ಚಿಗೆ ಇದ್ರಿದ್ರೆ ನಾನು ಹೇಳ್ತಿದ್ದೆ. ಈ ಕೆಲಸವನ್ನು ನಮ್ಮ ಎಫಿಷಿಯೆಂಟ್ ಟೀಮ್ ಮೆಂಬರ್ಸ್ ಪ್ರಾಜೆಕ್ಟಲ್ಲಿ ಸುಬ್ರಹ್ಮಣ್ಯ ಆಚಾರ್ಯ ಮತ್ತು ಕಿರಣ್ ಅಮೀನ್ ಇದ್ದಾರೆ. ಅವರ ಜೊತೆಗೆ ನಮಗೆ IT ಬ್ಯಾಕಪ್ ಆಗಿ ಪ್ರಾಜೆಕ್ಟಲ್ಲಿ ಕೆಲಸ ಮಾಡಿದಂಥ ರಂಜಿತ್ ಅವರು ಇದ್ದಾರೆ. ಸೊ ಇವರು ಈ ಪ್ರಾಜೆಕ್ಟ್ನಲ್ಲಿ ವರ್ಕ್ ಮಾಡಿದ್ದಾರೆ. ಹೌದು, ನಾವು ಅಂದ್ಕೊಂಡಕ್ಕಿಂತ ಚೆನ್ನಾಗಿ ಥಿಯೇಟ್ರನ್ನು ಬರುವ ಹಾಗೆ ಮಾಡಿದ್ದು ನಮ್ಮ ಟೀಮ್ ಮೆಂಬರ್ಸು. ಇವರಿಗೆ ನಮ್ಮ ಸೈಡಿಂದ ಕೃತಜ್ಞತೆಗಳು. ಸದ್ಯ ನನ್ನ ಜೊತೆ ಭಾರತ್ ಸಿನಿಮಾಸ್ನ ಡೈರೆಕ್ಟರ್ ಆಗಿರುವಂತ ಶ್ರೀ ಬಾಲಕೃಷ್ಣ ಶೆಟ್ಟಿ ಅವರಿದ್ದಾರೆ. ಸರ್, ಮೊದಲನೇದಾಗಿ ನಮಸ್ಕಾರ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಪುತ್ತೂರಿನಲ್ಲಿ ಭಾರತ್ ಸಿನಿಮಾಸ್ ತಂದಿರೋದಕ್ಕೆ ಜನರು ಹೇಳ್ತಾ ಇದ್ದಾರೆ ನಮಗೆ ಇಲ್ಲಿ ಒಂದು ಮಲ್ಟಿಪ್ಲೆಕ್ಸ್ ಥಿಯೇಟರ್ ಬೇಕಿತ್ತು ಅಂತ. ಯಾಕಾಗಿ ಪುತ್ತೂರಿನಲ್ಲಿ ಮಾಡುವ ಪ್ಲ್ಯಾನ್ ಮಾಡಿದ್ರಿ ಸರ್? ನಿಮಗೆ ತಿಳಿದ ಹಾಗೆ ಈ ಸಿನಿಮಾ ಒಂದು ಇಂಡಸ್ಟ್ರಿ ಉಂಟಲ್ಲ, ಅದು ಟೈರ್ 2 ಟೈರ್ 3 ಸಿಟಿಗೆ ಹೋಗಲೇಬೇಕು. ಅದು ಸಿಂಗಲ್ ಸ್ಕ್ರೀನ್ ಎಲ್ಲ ಅಪ್ಗ್ರೇಡ್ ಆಗದೇ ಇದ್ದ ಕಾರಣ ಅದರಲ್ಲಿ ಸ್ವಲ್ಪ ಆ ಏರಿಯಾದ ಜನರಿಗೆ ಕರೆಕ್ಟ್ ಸಿನಿಮಾ ಎಕ್ಸಿಬಿಷನ್ ಎಕ್ಸ್ಪೀರಿಯನ್ಸ್ ಸಿಗ್ತಾ ಇಲ್ಲ. ಅದನ್ನು ಮನಸ್ಸಲ್ಲಿಟ್ಟುಕೊಂಡು ನಾವು ಕೂಡ ಸ್ವಲ್ಪ ಟೈರ್ 2 ಟೈರ್ 3 ಸಿಟಿಗೆ ಬಿಸ್ನೆಸ್ ಎಕ್ಸ್ಪಾನ್ಷನ್ ಪ್ರಕಾರ ನಾವು ಹಾಗೆ ಪ್ಲ್ಯಾನ್ ಮಾಡ್ತಾ ಇದ್ದೇವೆ. ಹಾಗೆ ಪುತ್ತೂರು, ಮೂಡುಬಿದ್ರಿ, ಕಾರ್ಕಳ, ಬೇರೆ ಬೇರೆ ಸ್ಥಳದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಪ್ಕಮಿಂಗ್ ಡೆಸ್ಟಿನೇಷನ್ ಮಾಡ್ತಾ ಇದ್ದೇವೆ. ಸೊ ಪುತ್ತೂರು ಒಂದು ಫೈನಲ್ ಆಯಿತು. ಬಲರಾಮ್ ಆಚಾರ್ಯ ನಮ್ಮ ಫ್ಯಾಮಿಲಿ ಫ್ರೆಂಡ್ ಅವರು, ಅದು ಏನೋ ಒಂದು ವಿಷಯ ಮಾತಾಡುವಾಗ ಇದು ಮೆಟೀರಿಯಲ್ ಆಯಿತು. ಆ್ಯಕ್ಚುಲಿ ಅದು ಆದದ್ದು 2014 1415 ಆಲ್ಮೋಸ್ಟ್ 8-9 years ಬ್ಯಾಕ್. ಮತ್ತೆ ಅಂದರೆ ಕನ್ಫರ್ಮ್ ಆದ ನಂತರ 2 ವರ್ಷ ಕೋವಿಡ್ ಬಂತು. ಅದರಲ್ಲಿ ನಮಗೆ ಸ್ವಲ್ಪ ಡಿಲೇ ಆಯಿತು ಅದು. ಸೊ ಇಮಿಡಿಯೇಟ್ಲಿ ಅವರು ಮಾಲ್ ಪ್ಲ್ಯಾನ್ ಮಾಡಿ ಥಿಯೇಟರ್ ಮಾಡಿ ಅದರ ಪ್ರಕಾರ ನಾವೀಗ ಮಾಡಿ ಗ್ರೇಸ್ ದೇವರ ದಯೆಯಿಂದ ಈಗ ಆಪರೇಷನಲ್ ಆಗ್ತಾ ಇದ್ದೇವೆ ಈಗ. ಇದು ಪುತ್ತೂರಿನ ಮೊದಲ ಮಲ್ಟಿಪ್ಲೆಕ್ಸ್ ಥಿಯೇಟರ್. ಎಷ್ಟು ಖುಷಿ ಇದೆ ಸರ್ ಒಂದು ಕಂಪನಿಯ ಡೈರೆಕ್ಟರ್ ಆಗಿ ನಿಮಗೆ? ನೋಡಿ, ಕಂಪನಿಯ ಡೈರೆಕ್ಟರ್ ಆಗಿ ಅಂದರೆ ಅದು ಮೋರ್ ಆಫ್ ಎ ರೆಸ್ಪಾನ್ಸಿಬಿಲಿಟಿ. ಅದು ಯಾವುದೇ ಏರಿಯಾದಲ್ಲಿ ಕೂಡ ಯಾವ್ಯಾವ ಸಿಟಿಯಲ್ಲಿ ಕೂಡ ಹೊಸ ಪ್ರಾಪರ್ಟಿ ಮಾಡುವಾಗ ಅದು ಸಕ್ಸಸ್ ಆಗಿ ಸ್ಟಾರ್ಟ್ ಆಗುವ ಅದರ ಎಕ್ಸೈಟ್ಮೆಂಟೇ ಬೇರೆ ಇರ್ತದೆ. ಏನಂದರೆ ಅದು ಇಸ್ ಅವರ್ ಬೇಬಿ. ಅದು ಒಂದು ಫಂಕ್ಷನಲ್ಲಿ ಆಗುವಾಗ ಅದೊಂದು ಟೀಮ್ ಸ್ಪಿರಿಟ್, ಅದೊಂದು ನಮ್ಮ ಸ್ಟಾಫ್ನವ್ರು ಎಷ್ಟು ಕೋಆಪ್ರೇಟ್ ಮಾಡಿ ಆಗುವಾಗ ಅದೊಂದು ಬೇರೆ ಎಫರ್ಟ್, ಅದು ಬೇರೆ ಸ್ಟ್ರಗಲ್ ಕೂಡ.
and it gives an immense pleasure. I mean, there is no match to it. You have to experience to just to tell that. Yes, there are no words to explain the pleasure. Yes. ಪುತ್ತೂರಿನ ಜನತೆ ಎಷ್ಟೋ ಸಮಯದಿಂದ ಕಾಯ್ತಾ ಇದ್ರು, ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ, ಒಳ್ಳೆ ಸರೌಂಡ್ ಸೌಂಡಲ್ಲಿ, AC ಕಂಫರ್ಟೇಬಲ್ ಸೀಟ್ನಲ್ಲಿ ಕೂತು ನಾವು ಸಿನಿಮಾ ನೋಡಬೇಕು ಅಂತ ಹೇಳಿ. ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಪುತ್ತೂರಿನ ಹಾಗೂ ಸುತ್ತಮುತ್ತಲಿನ ಜನತೆಗೆ ಸರ್? ನೋಡಿ, ಈ ಸಿನಿಮಾ ಎಕ್ಸ್ಪೀರಿಯನ್ಸ್ನಲ್ಲಿ ಒಂದು ಕಂಫರ್ಟ್ ಎಕ್ಸ್ಪೀರಿಯನ್ಸಲ್ಲಿಗೆ ಎಂತ ಬೇಕೋ, ಟೆಕ್ನಾಲಜಿಕಲಿ ಆಗಲಿ ಬೇರೆ ಯಾವ ರೀತಿಯ ಸ್ಪೆಸಿಫಿಕೇಷನ್ ಆಗಲಿ ನಾವು ಯಾವುದೂ ಕಾಂಪ್ರಮೈಸ್ ಮಾಡಲಿಲ್ಲ. ಕಾಸ್ಟ್ ಆಗಲಿ ಅದು ಕೂಡ ನಾವು ನೋಡಲಿಲ್ಲ. ಯಾವ ಟೆಕ್ನಾಲಜಿ ಲೇಟೆಸ್ಟ್ ಅವೈಲೇಬಲ್, ಗ್ಲೋಬಲಿ ಅವೈಲೇಬಲ್, ಅದನ್ನು ನಾವಿಲ್ಲಿ ಇನ್ಸ್ಟಾಲ್ ಮಾಡಿದ್ದೇವೆ, ಇಂಪ್ಲಿಮೆಂಟ್ ಮಾಡಿದ್ದೇವೆ. ಅದೇ ಎಕ್ಸ್ಪೀರಿಯನ್ಸನ್ನು ನಮ್ಮ ಈ ಪುತ್ತೂರು ಜನರಿಗೆ ನಾವು ಕೊಡ್ತಾ ಇದ್ದೇವೆ. ಸೊ ಆದ್ದರಿಂದ ಅವರು ತುಂಬ ಖುಷಿಪಡುವ ಏನೋ ಒಂದು ನಮಗೆ ಅದೇ ಭಾವನೆ ಇದೆ, ಅದು ಅದರಲ್ಲಿ ನಾವು ಏನು ಕಾಂಪ್ರಮೈಸ್ ಮಾಡಲಿಲ್ಲ. ಅದು ದಟ್ ದ ವೆರಿ ನೈಸ್ ಥಿಂಗ್ ಹ್ಯಾಪನಿಂಗ್ ಟು ಪುತ್ತೂರು ಸಿಟಿ. ಸೊ ವಿ ಆರ್ ಲುಕ್ ಫಾರ್ವರ್ಡ್ ಟು ಇಟ್. ಟುಮಾರೋ ವಿ ಆರ್ ಗೋಯಿಂಗ್ ಟು ಬಿ ಆಪರೇಷನಲ್ ಕಮರ್ಷಿಯಲಿ ಫಾರ್ ದ ಫಸ್ಟ್ ಟೈಮ್. ಸೊ there are 2 films on Friday onwards which are releasing, Circus and Veda, which are very happening film. So let's hope it works. And see, ultimately content ನಿಮಗೆ ಗೊತ್ತು, ಕಂಟೆಂಟ್ ಇದ್ದರೆ ನಡೀತದೆ. ಕಾಂತಾರ ಅಂತ ಕಂಟೆಂಟ್ ಇದ್ದರೆ ಹೇಳಿ, ಐ ಮೀನ್ ಇಟ್ ಇಸ್ ಟು, ಐ ಮೀನ್ ದಟ್ ದ ಬಿಗ್ ಬ್ಲೆಸ್ಸಿಂಗ್ ಟು ದ ಹೋಲ್ ಇಂಡಸ್ಟ್ರಿ. ಅದೊಂದು ಇಂಡಸ್ಟ್ರಿಯನ್ನು ಡಿಫ್ರೆಂಟ್ ಲೆವೆಲಿಗೆ ಕೊಂಡೋಗಿದೆ. ಅದು ಅಂಥದ್ದು ಕಂಟೆಂಟ್ ಬಂದರೆ ಇನ್ನೂ ಜಾಸ್ತಿ ಸಿನಿಮಾ ಬರ್ತದೆ, ಅದು ಬರಲೇಬೇಕು. ಸೊ ನಾಳೆ ಓಪನಿಂಗ್ ಆಗ್ತಾ ಇದೆ. ಎಲ್ಲ ಫಿಲ್ಮ್ ಆಡಿಯನ್ಸ್ನ ಪರವಾಗಿ ನಾನು ನಿಮಗೆ ಥ್ಯಾಂಕ್ ಯು ಹೇಳ್ತಾ ಇದ್ದೇನೆ, ಹಾಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಸೊ GL1 ಮಾಲ್ನ ನೀವು ಒಂದು 2ನೇ ಫ್ಲೋರಿಗೆ ಬಂದಾಗ ಲಿಫ್ಟ್ನ ಪಕ್ಕದಲ್ಲೇ ನಿಮಗೆ ಸಿಗುವಂಥದ್ದು ಟಿಕೆಟ್ ಕೌಂಟರ್. ಇಲ್ಲಿ ನೀವು ಆಫ್ಲೈನ್ ಕೂಡ ಬಂದು ಟಿಕೆಟನ್ನು ಇಲ್ಲಿ ಬುಕ್ ಮಾಡ್ಬೋದು, ಅಥವಾ ಮನೆಯಲ್ಲೇ ಕೂತು ನೀವು ಬುಕ್ ಮೈ ಶೋ ಮುಖಾಂತರ ಕೂಡ ಇಲ್ಲಿ ಟಿಕೆಟನ್ನು ಬುಕ್ ಮಾಡುವಂಥ 2 ವ್ಯವಸ್ಥೆಗಳಿದೆ. ನೋಡಿದ್ರಲ್ಲ, ಇದು ಡಿಸೆಂಬರ್ 22ನೇ ತಾರೀಕು ಓಪನ್ ಆಗಲಿಕ್ಕಿರುವಂತಹ ಪುತ್ತೂರಿನ ಮೊದಲ ಮಲ್ಟಿಪ್ಲೆಕ್ಸ್ ಭಾರತ್ ಸಿನಿಮಾಸ್ನ ಟೂರ್. ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತಾ ಇದ್ದೀನಿ. ಪುತ್ತೂರಿನ ಸುತ್ತಮುತ್ತ ಜನತೆ ಖಂಡಿತವಾಗ್ಲೂ ಇಂಥ ಒಂದು ಒಳ್ಳೆ ಪ್ರಯತ್ನಕ್ಕೆ ತುಂಬ ಸಪೋರ್ಟ್ ಮಾಡಬೇಕು. ಯಾಕಂತ ಹೇಳಿದರೆ, ನಾನು ತುಂಬ ವರ್ಷದಿಂದ ಪುತ್ತೂರಿಗೆ ಬಂದಾಗ ಪ್ರತಿ ಸಲ ಕೂಡ ಸಿನಿಮಾ ಪ್ರೇಮಿಗಳು ಹೇಳ್ತಾ ಇದ್ರು, ಇಲ್ಲಿ ಒಂದು ಮಲ್ಟಿಪ್ಲೆಕ್ಸ್ ಆದರೆ ಚೆನ್ನಾಗಿರುತ್ತೆ ಸರ್, ಕ್ವಾಲಿಟಿಯಲ್ಲಿ ನಮಗೂ ಸಿನಿಮಾ ನೋಡಬೇಕು, ನಮಗೂ ಕಂಫರ್ಟೇಬಲ್ ಸೀಟ್ ಬೇಕು. ಈ ಒಂದು ಟೈಮ್ನಲ್ಲಿ ನಮ್ಮ ತುಳುನಾಡಿನ ಬ್ರ್ಯಾಂಡ್ ಭಾರತ್ ಸಿನಿಮಾಸಿನವರು ಪುತ್ತೂರಿಗೆ ಬಂದು ಪುತ್ತೂರಿನಲ್ಲಿ ಒಂದು ಮೊದಲ ಮಲ್ಟಿಪ್ಲೆಕ್ಸನ್ನು ಓಪನ್ ಮಾಡಿದ್ದಾರೆ. ಡಿಸೆಂಬರ್ 22ನೇ ತಾರೀಕಿನಿಂದ ಈ ಸಿನಿಮಾ ಮಂದಿರ ನಿಮಗಾಗಿ ದೊಡ್ಡ ಸಂಖ್ಯೆಯಲ್ಲಿ ಬನ್ನಿ, ಒಂದು ಯಶಸ್ಸು ಮಾಡಿಕೊಡಿ ಅಂತ ಹೇಳ್ತಾ ಇದ್ದೇನೆ. ಇದು ಇವತ್ತಿನ ವಿಡಿಯೋ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.